ಪುತ್ತೂರಿನ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಇವತ್ತು ನಾನು ನಿಮ್ಮ ಮುಂದೆ ಈಗ ಪ್ರಸ್ತುತ ನಮ್ಮ ಸುದ್ದಿಯಲ್ಲಿರುವ ಕೆಲವು ಸಾಮಾನ್ಯ ರೋಗಗಳ ಬಗ್ಗೆ ವಿಷಯವನ್ನು ತಿಳಿಸಲಿಕ್ಕಿದ್ದೇನೆ. ಈಗ ಮಳೆ ಬಂದಾಗೆ ನಾವು ಈಗ ನೋಡ್ತಿರೋದು ಹೆಚ್ಚಾಗಿ ಡೆಂಗಿ, ಮಲೇರಿಯಾ ಮತ್ತು ವಾಂತಿ ಭೇದಿ, ಹೆಪಟೈಟಿಸ್ ಮುಂತಾದ ಕೆಲವು ರೋಗಗಳು ಈಗ ಜಾಸ್ತಿಯಾಗಿ ಕಾಣ್ತಾ ಇದೆ. ಹಾಗೆ ಈಗ 2-3 ದಿವಸದಲ್ಲಿ ನಿಫಾ ಕಾಯಿಲೆ ಬಗ್ಗೆ ಕೇರಳದಲ್ಲಿ ತುಂಬ ಸುದ್ದಿ ಮಾಡ್ತಾ ಇದೆ. ಈಗಾಗಲೇ ಕೇರಳದಲ್ಲಿ ಕಳೆದ 2-3 ವರ್ಷದಿಂದ ಈ ಕಾಯಿಲೆ ಬಂದರೂ ಕೂಡ ನಮ್ಮ ದಕ್ಷಿಣ ಕನ್ನಡಕ್ಕೆ ಇನ್ನೂ ಇದು ವ್ಯಾಪಿಸಿಲ್ಲ. ನಿಫಾ ಕಾಯಿಲೆ ಅನ್ನೋದು ಒಂದು RNA ವೈರಸ್ಸಿಂದ ಬರುವಂಥ ಕಾಯಿಲೆ. ಇದು ಹೆಚ್ಚಾಗಿ ಈ ಬಾವಲಿ ಮತ್ತು ಹಂದಿಯಿಂದ ಮನುಷ್ಯರಿಗೆ ಇದು ಹರಡ್ತದೆ. ಮೊದಲನೇದಾಗಿ 1998ರಲ್ಲಿ ಇದು ಮಲೇಷ್ಯಾದಲ್ಲಿ ಹಂದಿಗಳಿಂದ ಮನುಷ್ಯರಿಗೆ ಬಂದು 100ಕ್ಕೂ ಹೆಚ್ಚು ಜನ ಸತ್ತರು. ಅದರ ನಂತರ ಸಿಂಗಾಪುರ, ಬಾಂಗ್ಲಾದೇಶ, ಮಡಗಾಸ್ಕರ್ ಹಾಗೂ ನಮ್ಮ ದೇಶದ ಬಾಂಗ್ಲಾ ಮತ್ತು ಪರಿಸರ ಪಶ್ಚಿಮ ಬಂಗಾಳದಲ್ಲಿ ಕೂಡ ಈ ಕಾಯಿಲೆ 2001ರಿಂದ 2005ರಲ್ಲಿ ಕಂಡುಬಂತು. ನಂತರ 2018, 19, 20ರ ನಂತರ ಕೇರಳದಲ್ಲಿ ಕೂಡ ಇದು ಕೆಲವು ಕಡೆಯಲ್ಲಿ ನಾವೀಗ ನೋಡ್ತಾ ಇದ್ದಾಗೆ ಈ ಹೊಸ ರೋಗಗಳು ಎಲ್ಲವೂ ಇಬೋಲಾ ಆಗಲಿ, ಕೊರೋನಾ ಆಗಲಿ, ನಿಫಾ ಆಗಲಿ ಮೊದಲು ಕೇರಳದಲ್ಲಿ ಕಂಡು ಬರ್ತದೆ. ಯಾಕಂದರೆ ಇದರಲ್ಲಿ ಅಲ್ಲಿ ವಿದೇಶಿಯರು ಬರುವಂಥ ಸಂಖ್ಯೆ ಜಾಸ್ತಿ. ಈ ನಿಫಾ ಕಾಯಿಲೆ ಹೆಚ್ಚಾಗಿ ಬರುವುದು ಯಾವುದರಿಂದ ಅಂದರೆ ಬಾವಲಿಯ ಈ ಮೂತ್ರ ಯಾವುದಾದ್ರೂ ಅದು ತಿಂದ ಹಣ್ಣಲ್ಲಿ, ಅಥವಾ ಹೆಚ್ಚಾಗಿ ತಾಳೆ ಮರದಿಂದ ಕಳಿ ತೆಗಿತಾರೆ, ಟಾಡಿ, ಇದರೊಟ್ಟಿಗೆ ಇದು ಮಿಕ್ಸ್ ಆಗಿ ಅದನ್ನು ಕುಡಿಯೋದ್ರಿಂದ ಈ ನಿಫಾ ಕಾಯಿಲೆ ಬರ್ತದೆ. ಹಾಗೂ ಹಂದಿಯ ಇದರಲ್ಲಿ ಮಲೇಷ್ಯಾದಲ್ಲಿ ಶುರುವಿನಲ್ಲಿ ಹಂದಿ ಸಾಕಾಣಿಂದ ಅದರಿಂದ ಮನುಷ್ಯರಿಗೆ ಬಂದಿತ್ತು. ಈ ವೈರಾಣು ಕೆಲವೊಮ್ಮೆ ನಾಯಿ, ಬೆಕ್ಕು ಹಾಗೂ ಕುದುರೆ ಇಂಥದ್ದು ಇದರಲ್ಲೂ ಕೂಡ ಕಂಡು ಬರ್ಬೋದಾದರೆ ಹೆಚ್ಚಾಗಿ ಇದನ್ನು ಬಾವಲೆಯಿಂದ ಮತ್ತು ಹಂದಿಯಿಂದ ಮನುಷ್ಯರಿಗೆ ಹರಡ್ತದೆ. ಈ ರೋಗ ಯಾಕೆ ಎಷ್ಟು ಸುದ್ದಿ ಮಾಡ್ತಾ ಇದೆ ಅಂದರೆ, ಈ ರೋಗದಿಂದ ಒಮ್ಮೆ ಬಂದರೆ ಸಾಧಾರಣ 40ರಿಂದ 75% ಜನರು ಸಾಯುವಂಥ ಸ್ಥಿತಿ ಇರ್ತದೆ. ಮೇಯ್ನಾಗಿ ಇದರಲ್ಲಿ ರೋಗದ ಲಕ್ಷಣ ಅಂದರೆ ಜ್ವರ ಬರ್ತದೆ, ತಲೆನೋವು ಬರ್ತದೆ, ಮತ್ತು ಗಂಟಲು ತುರಿಸೋದು, ಕೆಮ್ಮ, ಮತ್ತು ಅದರ ನಂತರ ವಾಂತಿ ಆಗ್ಬೋದು. ಮತ್ತು ಕೆಲವೊಮ್ಮೆ ಇದು ನ್ಯೂಮೋನಿಯಾದ ಲಕ್ಷಣಗಳು ಬರೋದು, ಉಸಿರಾಟದ ತೊಂದರೆ, ಇದಕ್ಕೆ ಏಟಿಪಿಕಲ್ ನ್ಯೂಮೋನಿಯಾ ಅಂತಾರೆ. ಮತ್ತು ಎನ್ಕೆಫಲೈಟಿಸ್, ಮೊದಲನೇದಾಗಿ ಮಲೇಷ್ಯಾದಲ್ಲಿ ಹೆಚ್ಚಾಗಿ ಮಿದುಳು ಜ್ವರದಿಂದಲೇ ಸತ್ತಿದ್ದರು. ಇದನ್ನು ಜಪಾನೀಸ್ ಎನ್ಕೆಫಲೈಟಿಸ್ ಅಂತ ಜನರು ತಿಳಿಸಿದರು. ಇದು ಹೆಚ್ಚಾಗಿ ಇದು ಎನ್ಕೆಫಲೈಟಿಸ್ ಅಥವಾ ನ್ಯೂಮೋನಿಯಾದಿಂದ ಜನರು ಹೆಚ್ಚಾಗಿ ಸಾವನ್ನಪ್ತಾರೆ. ಇದು ಮನುಷ್ಯರಿಂದ ಮನುಷ್ಯರಿಗೆ, ಮನುಷ್ಯರ ಕೆಲವೊಂದು ಸೆಕ್ರೀಷನ್ಸಿಂದ ಹರಡ್ತದೆ. ಒಂದು ಕೆಮ್ಮಿನಿಂದ ಹರಡ್ಬೋದು, ಅಥವಾ ಮೂತ್ರದಿಂದ ಹರಡ್ಬೋದು, ಅಥವಾ ನಾವು ಈಗ ರಕ್ತದಲ್ಲಿ ಮತ್ತು ಈ ಮಿದುಳಿನ ದ್ರವದಲ್ಲಿ ಕೂಡ ಈ ವೈರಾಣು ಇರ್ತದೆ. ಈ ವೈರಾಣಿನ ಮುಖ್ಯ ಲಕ್ಷಣ ನಾನು ಹೇಳಿದಾಗೆ ಒಂದು ನ್ಯೂಮೋನಿಯಾದ ಮತ್ತು ಜ್ವರದ ಲಕ್ಷಣ ಇದ್ದರು. ಕೆಲವೊಮ್ಮೆ ಮಿದುಳು ಜ್ವರದ ಲಕ್ಷಣ ಅಂದರೆ ವಿಪರೀತ ತಲೆನೋವು, ವಾಂತಿ, ಮತ್ತು ಫಿಟ್ಸ್ ಅಥವಾ ನಾವು ಹೇಳ್ತೇವೆ ಅಪಸ್ಮಾರ, ಮತ್ತು ಜ್ಞಾನ ತಪ್ಪುವಂಥದ್ದು, ಮತ್ತು ಇಂಥದ್ದೆಲ್ಲ ಆದಾಗ ಅವರಿಗೆ ಮಿದುಳು ಜ್ವರ ಬಂದಿದೆ, ಮಿದುಳಿಗೆ ಇದು ಹಬ್ಬಿದೆ ಅಂತ ತಿಳಿಸ್ಬೋದು. ಈ ರೋಗಕ್ಕೆ ಇಷ್ಟವರೆಗೆ ಯಾವುದೇ ಒಂದು ಔಷಧ ಇನ್ನೂ ತಯಾರಾಗಿಲ್ಲ. ಮೊನೋಕ್ಲೋನಲ್ ಆ್ಯಂಟಿಬಾಡಿ ಈಗ ಆರಂಭಿಕ ಹಂತದಲ್ಲಿದೆ, ವ್ಯಾಕ್ಸಿನ್ ಕೂಡ ಲಭ್ಯ ಇಲ್ಲ. ಆದ್ದರಿಂದ ಈ ರೋಗ ಬಾರದಂತೆ ತಡೆಗಟ್ಟೋದೇ ಅತಿ ಮುಖ್ಯ. ಈ ರೋಗ ಬಂದ ಮೇಲೆ ಹೆಚ್ಚಿನವರು ಸಾಯುವುದರಿಂದ ರೋಗ ಬಾರದಂತೆ ತಡೆಗಟ್ಟೋದು ಏನಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ತಪ್ಪಿಸೋದು. ಅಂದರೆ ಏನಂದರೆ ಎಲ್ಲ ಈ ಕೊರೋನಾದಲ್ಲಿ ನಾವೆಲ್ಲ ಏನೆಲ್ಲ ಪ್ರತಿಬಂಧಕ ಇದನ್ನು ತಿಳ್ಕೊಂಡಿದ್ದೇವೆ, ಕೈ ತೊಳೆಯುವಂಥದ್ದು, ಮಾಸ್ಕ್ ಹಾಕುವಂಥದ್ದು, ಇದು ಹಾಗೂ ಯಾರಿಗಾದರೂ ಒಂದು ಈ ನಿಫಾ ವೈರಸ್ ರೋಗಾಣು ತಗಲಿದೆ ಅಂತ ತಿಳಿದಲ್ಲಿ ಅವರನ್ನು ಸಪ್ರೇಟಾಗಿ ಇಡುವಂಥದ್ದು ಅತಿ ಮುಖ್ಯ. ಇದು ಈ ವೈರಾಣು ನಮ್ಮ ದೇಹಕ್ಕೆ ಹಬ್ಬಿದ ನಂತರ ಸಾಧಾರಣ ಒಂದು 4ರಿಂದ 14 ದಿನದೊಳಗೆ ರೋಗದ ಲಕ್ಷಣ ಕಾಣ್ಬೋದು. ಆದ್ದರಿಂದ ಅಂಥದ್ದೇನಾದರೂ ರೋಗ ಲಕ್ಷಣ ಒಂದು 14 ದಿನ ಆದರೂ ಅವರನ್ನು ಬೇರ್ಪಡಿಸಿ ಇಡಬೇಕಾಗ್ತದೆ. ಹಾಗೆ ಇಟ್ಟಾಗ ಬೇರೆಯವರಿಗೆ ಇದು ಹರಡುವಂಥದ್ದು ತಪ್ಪಿಸ್ಬೋದು. ಈ ನಿಫಾ ರೋಗಕ್ಕೆ ನಾವು ಬಾರದಂತೆ ತಡೆಗಟ್ಟಂಗಾದ್ರೆ ಈಗ ನಾವೇನು ಈ ತಾಳೆ ಮರ ಹತ್ತಿ ಅದನ್ನು ಕಳಿ ತೆಗೆಯೋದು, ಅದನ್ನು ಕುಡಿಯೋದು ಹೇಳುವಂಥದ್ದು, ಅಥವಾ ಆ ಕಳಿ ತೆಗೆಯುವಾಗ ಅದನ್ನು ಪ್ಲಾಸ್ಟಿಕ್ಕಿಂದ ಮುಚ್ಚಿ
ಈ ವೈರಾಣು ಇದಾಗದಂತೆ ಸೋಕದಂತೆ ತಡೆಯುತ್ತದೆ. ಅಥವಾ ಅರ್ಧ ತಿಂದ ಬಾವಲೆ ತಿಂದ ಹಣ್ಣನ್ನು ತಿನ್ನದೇ ಇರುವುದು, ಇಂಥದ್ದೆಲ್ಲ ತೆಗೆದುಕೊಂಡಲ್ಲಿ ಈ ನಿಪಾ ರೋಗದಿಂದ ನಾವು ಪಾರಾಗ್ಬೋದು. ಅದರಿಂದ ಈಗ ಇದನ್ನು ಪಾರಾಗುವಂಥದ್ದು ಈ ಬಾರದಂತೆ ತಪ್ಪಿಸೋದು ಅತಿ ಮುಖ್ಯ. ಬಂದ ಮೇಲೆ ಇದಕ್ಕೆ ಯಾವುದೇ ಒಂದು ಔಷಧಿಗಳಿಂದ ಇದನ್ನು ನಾವು ತಪ್ಪಿಸಬೇಕಾಗುತ್ತೆ. ಇನ್ನು ನಾವೀಗ ನೋಡುವಂಥದ್ದು ಅಂದರೆ ಡೆಂಗಿ ಕಾಯಿಲೆ. ಈಗ ಡೆಂಗಿ ಕಾಯಿಲೆ ಈಗ ಸೊಳ್ಳೆಯಿಂದ ಬರುವಂಥದ್ದು. ಈಗ ಆದಷ್ಟು ನಾವು ಜಾಗ್ರತೆ ವಹಿಸಿದಲ್ಲಿ ಮಳೆ ಬಂದು ಬಿಟ್ಟು ಮಳೆ ಬಂದಾಗ ಅಲ್ಲಲ್ಲಿ ಶೇಖರಣೆ ಆದ ನೀರಿನಲ್ಲಿ ಇದು ಶೇಖರಣೆಗೊಂಡು ಆ ಸೊಳ್ಳೆ ಉತ್ಪತ್ತಿಯಾಗಿ ನಮಗೆ ಕಚ್ತದೆ. ಈ ಡೆಂಗಿ ಕಾಯಿಲೆಯಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂದರೆ ಜನರಿಗೆ ಜ್ವರ ಬರ್ತದೆ, ತಲೆನೋವು, ಬೆನ್ನು ನೋವು, ವಿಪರೀತ ಬೆನ್ನು ನೋವು ಬರ್ಬೋದು. ಮತ್ತು ಕೆಲವರಲ್ಲಿ ಏನಾಗ್ತದೆ ಅಂದರೆ ವಿಪರೀತವಾಗಿ ಅವರಿಗೆ ವಾಂತಿ ಆಗೋದು, ಮತ್ತು ಬ್ಲಡ್ ಪ್ರೆಷರ್ ಅಧಿಕ ಒತ್ತಡ ಕಮ್ಮಿ ಆಗೋದು, ರಕ್ತ ಒತ್ತಡ ಕಮ್ಮಿಯಾಗಿ ಅವರು ಶಾಕ್ ಅಂತ ಆಗ್ತಾರೆ. ಈ ಡೆಂಗಿ ಶಾಕ್ ಅಂತಾದಾಗ ಹೆಚ್ಚಿನವರು ಸಾಯುವಂಥ ಸಂದರ್ಭ ಇರ್ತದೆ. ಈ ಡೆಂಗಿ ಜ್ವರ ಸಾಮಾನ್ಯ ಡೆಂಗಿ ಜ್ವರದಲ್ಲಿ ಯಾರು ಹೆಚ್ಚು ಸಾಯುವುದಿಲ್ಲ. ಆದರೆ ಜ್ವರ ಬಿಟ್ಟು ಒಂದು 4-5 ದಿವಸ ನಂತರ ಅವರಿಗೆ ಈ ಪ್ಲೇಟ್ಲೆಟ್ ಕಣ ಸ್ವಲ್ಪ ಕಮ್ಮಿ ಆಗ್ಬೋದು. ಪ್ಲೇಟ್ಲೆಟ್ ಕಮ್ಮಿ ಆದ ಕಾಳು ಹೆಚ್ಚಿನ ಜನರು ಗಾಬರಿ ಆಗ್ತಾರೆ, ಏನು ಪ್ಲೇಟ್ಲೆಟ್ ಕಣ ಕಮ್ಮಿ ಆಗ್ತದೆ. ಆ್ಯಕ್ಚುಲಿ ಪ್ಲೇಟ್ಲೆಟ್ ಕಣ ಕಮ್ಮಿಯಾಗಿ ಸಾಯುವಂಥದ್ದಲ್ಲ. ಇದರಲ್ಲಿ ಏನಾಗ್ತದಂತೆ, ರಕ್ತದ ಒತ್ತಡ ಕಮ್ಮಿಯಾಗಿ ನಾವು ಹೇಳ್ತೇವೆ ಕ್ಯಾಪಿಲರಿ ಲೀಕ್ ಅಂತ ಹೇಳ್ತೇವೆ. ಅಲ್ಲಲ್ಲಿ ನಮ್ಮ ದೇಹದ ಒಳಗಿನ ಇದರಲ್ಲಿ ನೀರು ಶೇಖರಣೆಗೊಂಡು ಇವರಿಗೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ತದೆ, ರಕ್ತ ಒತ್ತಡ ಕಮ್ಮಿಯಾಗಿ ಅವರು ಶಾಕಿನಿಂದಾಗಿ ಸಾಯ್ತಾರೆ. ಅದರಿಂದ ಪ್ಲೇಟ್ಲೆಟ್ ಕಣ ಮುಖ್ಯ ಅಲ್ಲ. ಪ್ಲೇಟ್ಲೆಟ್ ಕಣ ಕಮ್ಮಿ ಆದ್ಕೊಳ್ಳೋಕೆ ಜನರು ಗಾಬರಿ ಆಗ್ತಾರೆ. ಆಗಾಗ ದಿನಕ್ಕೆ 3-4 ಸರಿ ದಿನದ ಬಿಟ್ಟು ದಿನ ಪಡೆದು ಅಂಥ ಅವಶ್ಯಕತೆ ಏನಿಲ್ಲ. ಪ್ಲೇಟ್ಲೆಟ್ ಕಣ ಜ್ವರ ಬಿಟ್ಟ ಒಂದು ಜ್ವರ ಇರುವಾಗ ಶುರುವಿನಲ್ಲಿ ಈ ಪ್ಲೇಟ್ಲೆಟ್ ಕಣ ನಾರ್ಮಲ್ ಇರ್ತದೆ. ಜ್ವರ ಬಿಡುವ ಸಂದರ್ಭದಲ್ಲಿ ಪ್ಲೇಟ್ಲೆಟ್ ಕಣ ಕಮ್ಮಿಯಾಗಿ 20,000ಕ್ಕಿಂತ ಕಮ್ಮಿ ಆದಾಗ ನಾವು ಸ್ವಲ್ಪ ಅವರನ್ನು ಆಸ್ಪತ್ರೆಯಲ್ಲಿ ನಿಗಾ ಇಡಬೇಕಾಗ್ತದೆ. ಕೆಲವರಲ್ಲಿ ಬ್ಲೀಡಿಂಗ್ ಏನಾದರೂ ಆದಲ್ಲಿ, ಎಲ್ಲಾದರೂ ಹಲ್ಲಿನ ಸಂದಲ್ಲಿ ಗಮ್ಸಲ್ಲಿ ಬ್ಲೀಡಿಂಗ್ ಆದಲ್ಲಿ ಅವರಿಗೆ ನಾವು ಕೆಲವೊಮ್ಮೆ ಪ್ಲೇಟ್ಲೆಟ್ ಕಣ 20,000ಕ್ಕಿಂತ ಕಮ್ಮಿ ಬಂದಲ್ಲಿ ಮಾತ್ರ, ಅವರಿಗೆ ರಕ್ತಸ್ರಾವ ಇದ್ದಲ್ಲಿ ಮಾತ್ರ. ಎಷ್ಟೋ ಜನ ನಾವು ನೋಡಿದರೆ 5,000 ಪ್ಲೇಟ್ಲೆಟ್ ಕಣ ಇದ್ದು ಕೂಡ ಅವರು ಹುಷಾರಾಗಿ ಹೋಗಿದ್ದಾರೆ, ಏನೂ ಆಗಿದೆ, ಅದರಷ್ಟಕ್ಕೆ ಸರಿ ಆಗ್ತದೆ. ಈ ಪ್ಲೇಟ್ಲೆಟ್ ಕಣಕ್ಕೆ ಬೇರೆ ಬೇರೆ ಔಷಧಗಳನ್ನು ಈಗ ಕೊಡ್ತಾರೆ. ಈಗ ಕೆಲವರು ಹೇಳ್ತಾರೆ ಅದಕ್ಕೆ ಕಿವಿ ಹಣ್ಣು ತಿನ್ನಿ, ಕೆಲವರು ಪಪ್ಪಾಯದು ತಿನ್ನಿ. ಈಗ ಇವತ್ತು ನಾನು ಪೇಪರ್ನಲ್ಲಿ ಓದಿದೆ, ಪಪ್ಪಾಯ ಇದು ತಿಂದು ಸತ್ತೋದು ಅಂತ. ಪಪ್ಪಾಯ ತಿಂದು ಯಾರು ಕೂಡ ಸಾಯುವುದಿಲ್ಲ. ಈಗ ಏನಾದರೂ ಹೇಳಿದರೆ ಪಪ್ಪಾಯ, ಈ ಕಾಯಿ ಪಪ್ಪಾಯದಲ್ಲಿರುವ ಲ್ಯಾಟೆಕ್ಸ್ನಲ್ಲಿ ಮೊದಲ 3 ತಿಂಗಳು ಗರ್ಭಿಣಿಯರಲ್ಲಿ ಗರ್ಭಸ್ರಾವ ಆಗ್ಬೋದು. ಇದರಿಂದ ಇದರಿಂದ ಸಾಯೋರು ಯಾರೂ ಇಲ್ಲ. ಇದು ಸುಳ್ಳು ಸುದ್ದಿ. ಅದರಿಂದ ಪಪ್ಪಾಯ ಹಣ್ಣನ್ನು ಗರ್ಭಿಣಿಯರು ಸೇವಿಸ್ಬೋದು, ಪಪ್ಪಾಯ ಕಾಯಿಯನ್ನು 3 ತಿಂಗಳ ಮೊದಲ ಗರ್ಭಿಣಿಯಲ್ಲಿ ಸೇವಿಸ್ಬಾರ್ದು. ಯಾಕಂದರೆ ಅದರಲ್ಲಿರುವ ಲ್ಯಾಟೆಕ್ಸ್ ಏನು ಸೊನೆ ಅಂತ ಇರ್ತದೆ, ಅದರಲ್ಲಿ ಕೆಲವೊಮ್ಮೆ ಗರ್ಭಸ್ರಾವ ಆಗುವಂಥದ್ದು, ಗರ್ಭಪಾತ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಅದನ್ನು ಮೊದಲ 3 ತಿಂಗಳು ಪಪ್ಪಾಯ ಕಾಯಿಯನ್ನು ಗರ್ಭಿಣಿಯರು ಸೇವಿಸಬಾರ್ದು. ಅದರಲ್ಲಿ ಸಾಯುವಂಥ ಸಂದರ್ಭ ಏನೂ ಇಲ್ಲ. ಪಪ್ಪಾಯ ಹಣ್ಣನ್ನು ಮೊದಲ 3 ತಿಂಗಳಲ್ಲೂ ಗರ್ಭಿಣಿಯರು ಸೇವಿಸ್ಬೋದು, ಏನೂ ಆಗೋದಿಲ್ಲ. ಅದರಿಂದ ಇದು ಇವತ್ತು ಹೇಳಿದ ಯಾರು ಎಷ್ಟು ಜನ. ಮತ್ತು ಈ ಪ್ಲೇಟ್ಲೆಟ್ ಬಗ್ಗೆ ವಿಪರೀತವಾಗಿ ಜನರು ಇದು ಮಾಡುವಂಥದ್ದು. ಪ್ಲೇಟ್ಲೆಟ್ ಕಣವನ್ನು ಚೆಕ್ ಮಾಡಬೇಕು. ಆದರೆ ಅದಕ್ಕಿಂತ ಮುಖ್ಯ ನೋಡಬೇಕಾದ್ದು ಪ್ಲೇಟ್ಲೆಟ್ ಕಣಕ್ಕಿಂತ ಅವರ ರಕ್ತ ಒತ್ತಡವನ್ನು ಆಗಾಗ ನೋಡಬೇಕು. ಅವರಿಗೆ ವಾಂತಿಯಾದಲ್ಲಿ ಅದಕ್ಕೆ ಸರಿಯಾದ ಫ್ಲೂಯಿಡ್ಸನ್ನು ಕೊಡಬೇಕು. ಅವರಿಗೆ ಆದಷ್ಟು ಫ್ಲೂಯಿಡ್ ರಿಪ್ಲೇಸ್ ಮಾಡಬೇಕು. ಮತ್ತು 3ನೇದಾಗಿ ನಾವು ಹೇಳ್ತೇವೆ ಹಿಮಟೋಕ್ರಿಟ್ ಅಂತ ಹೇಳ್ತೇವೆ, ಕಾನ್ಸಂಟ್ರೇಟ್ ಆಗಿದೆ ಬ್ಲಡ್, ಅದನ್ನು ನೋಡಬೇಕಾಗ್ತದೆ. ಮತ್ತು ಪ್ಲೇಟ್ಲೆಟ್ ಕಣ ವೃದ್ಧಿ ಆಗುವಾಗ ನಾವು ಹೇಳ್ತೇವೆ, ನಾವು ಈಗ ರೆಟಿಕ್ಯುಲೇಟೆಡ್ ಪ್ಲೇಟ್ಲೆಟ್ ಕೌಂಟ್ ಅಂತ ಮಾಡ್ತೇವೆ. ಅದು 12% ಜಾಸ್ತಿ ಆದಲ್ಲಿ ಪ್ಲೇಟ್ಲೆಟ್ ಕಣ ತನ್ನಷ್ಟಕ್ಕೆ ಸರಿ ಆಗ್ತದೆ. ಅವರಿಗೆ ಪ್ಲೇಟ್ಲೆಟನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಇಲ್ಲೀಗ ನಾವು ನೋಡ್ತಿದ್ದಾಗೆ ಎಲ್ಲ ಪ್ಲೇಟ್ಲೆಟ್ ಕಣದ ಶಾರ್ಟೇಜ್ ಅಂತ ಎಷ್ಟೋ ಜನರು ಗಾಬರಿಯಾಗಿ ವೈದ್ಯರು ಸುಮ್ಮನೆ ಜನರಿಗೆ ಪ್ಲೇಟ್ಲೆಟ್ ಕಣವಂತ ಕೊಡುವಂಥ ಇದು ಜಾಸ್ತಿಯಾಗಿದೆ. ಇದರಿಂದಾಗಿ ಎಷ್ಟೋ ಸಂದರ್ಭಗಳಲ್ಲಿ ನಾವು 100ಕ್ಕೆ 90% ಜನರಲ್ಲಿ ಪ್ಲೇಟ್ಲೆಟ್ ಕಣ ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ. ಆದರೂ ಜನರ ಗಾಬರಿಗೋಸ್ಕರ ಎಷ್ಟೋ ಜನರು ವೈದ್ಯರು ಕೊಡುವಂಥ ಸಂದರ್ಭ ಹೆಚ್ಚು. ಅದರಿಂದ ಪ್ಲೇಟ್ಲೆಟ್ ಕಣದ ಬಗ್ಗೆ ಜಾಸ್ತಿ ನೀವು ವರಿ ಮಾಡುವ ಅವಶ್ಯಕತೆ ಇಲ್ಲ. ಕಿವಿ ಹಣ್ಣು ಅಥವಾ ಪಪ್ಪಾಯ ಅಥವಾ ಕರಿಕಾ ಪಪ್ಪಾಯ ಟ್ಯಾಬ್ಲೆಟ್ ಇದೆಲ್ಲ ಸುಮ್ಮನೆ ನಿಮ್ಮ ಧೈರ್ಯಕ್ಕೋಸ್ಕರ ಕೊಡೋದತ್ತು. ಅದರಿಂದ ವಿಶೇಷವಾದ ಯಾವುದೇ ಒಂದು ಪ್ರಯೋಜನ ಇಲ್ಲ. ಅದರಿಂದ ಇದರ ಬಗ್ಗೆ ಹೆಚ್ಚು ವರಿ ಮಾಡಬೇಕು. ಇನ್ನು ನಾವೀಗ ನೋಡ್ತಾ ಇರೋದು ಅಂದರೆ ಟೈಫಾಯ್ಡ್. ಹೆಚ್ಚು ಸರಿ ಟೈಫಾಯ್ಡ್ ಟೆಸ್ಟ್ಗಳನ್ನು ಮಾಡ್ತೇವೆ. ಟೈಫಾಯ್ಡ್ ಜ್ವರ ಬಂದ ಕೂಡಲೇ ಅದರಲ್ಲಿ ಟೈಫಾಯ್ಡ್ ಟೆಸ್ಟ್ ಮಾಡಿ ವೈಡಾಲ್ ಟೆಸ್ಟ್ ಅಂತ ಮಾಡ್ತೇವೆ. ಅದು ಮಾಡಿ ನಾವು ಟೈಫಾಯ್ಡ್ಗೆ ಗುಣ ಕೊಡ್ತೇವೆ. ಎಷ್ಟೋ ಸಾರಿ ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರದಲ್ಲಿ ಕೂಡ ಟೈಫಾಯ್ಡು ಪಾಸಿಟಿವ್ ಅಂತ ಬರ್ತದೆ. ಆದರೆ ನಾವು ರೋಗ ಲಕ್ಷಣದ ಮೂಲಕ ಇದರಿಂದ ನಾವು ಪೇಷಂಟಿಗೆ ಇದು ಟೈಫಾಯ್ಡ್ ಇದೆಯಾ ಅಂತ ನಾವು ಬಿಡಬೇಕು. ಮತ್ತು ಟೈಫಾಯ್ಡ್ ಕಾಯಿಲೆ ಬಂದ ಈ ಟೈಫಾಯ್ಡ್ ಪಾಸಿಟಿವ್ ಬಂದ ನಂತರ 1 ವರ್ಷದವರೆಗೂ ಕೂಡ ಟೈಫಾಯ್ಡ್ ಪಾಸಿಟಿವ್ ಅಂತ ರಕ್ತದಲ್ಲಿ ಬರ್ತದೆ. ಎಷ್ಟೋ ಜನರು ಪುನಃ ಹೋಗಿ ಟೈಫಾಯ್ಡ್ ಟೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ.
ಇದು ಒಮ್ಮೆ ಗುಣ ಆದ ನಂತರ ಹೆಚ್ಚಾಗಿ 1 ವರ್ಷದ ನಂತರ ಟೈಫಾಯ್ಡ್ ಬರ್ಬೋದು ವ್ಯಾಕ್ಸಿನೇಷನ್ ಮಾಡದಿದ್ದಲ್ಲಿ. ಆದ್ದರಿಂದ ಟೈಫಾಯ್ಡ್ ಟೆಸ್ಟ್ ಬಂತು ಅಂತ ಹೇಳಿಬಿಟ್ಟು ನೀವು ಟೈಫಾಯ್ಡ್ನ ಕೊಡೋ ಅವಶ್ಯಕತೆ ಇಲ್ಲ. ಎಷ್ಟೋ ಸಾರಿ ಡೆಂಗ್ಯೂ ಮತ್ತು ಮಲೇರಿಯಾ ಇದ್ದಾಗಲೂ ಕೂಡ ಟೈಫಾಯ್ಡ್ ಪಾಸಿಟಿವ್ ಅಂತ ಫಾಲ್ಸ್ ಪಾಸಿಟಿವ್ ಹೇಳ್ತಾರೆ, ಅದು ಬರೋವಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಅದರ ಬಗ್ಗೆ ನೀವು ಹೆಚ್ಚಿನ ತಗೊಳ್ತಾ. ಇನ್ನು ನಾವು ಪೇಪರ್ನಲ್ಲಿ ನಿತ್ಯ ಪೇಪರ್ನಲ್ಲಿ ಇಂಥ ಸುದ್ದಿಗಳು ಬರ್ತಾ ಇರ್ತವೆ, ಸತ್ತಿದ್ದಾರೆ, ಅವರು ಸತ್ತಿದ್ದಾರೆ, ಇವರು ಸತ್ತಿದ್ದಾರೆ. ಮತ್ತು ಇನ್ನೊಂದು ನಾವು ಹೆಚ್ಚಾಗಿ ನೋಡುವಂಥದ್ದು ಅಂದರೆ ಈ ಹಲ್ಲಿ ಬಿಟ್ಟು ಅಂತ ಹೇಳಿಬಿಟ್ಟು ನಾವು ಹೇಳ್ತೇವೆ ಪೇಪರ್ನಲ್ಲಿ. ಹಲ್ಲಿ ನೋಡಿಬಿಟ್ಟು ಎಲ್ಲರಿಗೂ ವಾಂತಿ ಭೇದಿಯಾಗಿ ಕೆಲವರು ಹೆದರಿಕೆಯಾಗಿ ಆಸ್ಪತ್ರೆ ಸೇರಿದರು. ಹಲ್ಲಿಯಲ್ಲಿ ಯಾವುದೇ ವಿಷಯ ಇರುವುದಿಲ್ಲ. ಅದರಿಂದ ಹಲ್ಲಿ ನಮ್ಮ ಆಹಾರದಲ್ಲಿ ಬಿದ್ದು ಅನ್ನದಲ್ಲಿ ಬಿದ್ದರಿಂದ ಹಲ್ಲಿಯಿಂದ ಯಾವುದೇ ಒಂದು ತೊಂದರೆ ಬರುವುದಿಲ್ಲ. ಪ್ರಪಂಚದಲ್ಲಿ ಒಂದೇ ಒಂದು ವರ್ಗದ ಹಲ್ಲಿ, ಅದು ಆಸ್ಟ್ರೇಲಿಯಾದಿದೆ, ಅದರ ಮಾತ್ರ ವಿಷಕಾರಿ. ಈ ಹಲ್ಲಿಯನ್ನು ನಾವು ಎಷ್ಟೋ ಜನರು ಚೈನೀಸು ಮತ್ತು ಕೆಲವು ಹಲ್ಲಿಯನ್ನು ತಿಂತಾರೆ, ಹಾಗೇ ತಿಂತಾರೆ, ಅದರಿಂದ ಏನು ವಿಷಯ ಇಲ್ಲ. ಅವು ಹಲ್ಲಿ ಬಿದ್ದ ಕೂಡಲೇ ಇದು ತೊಂದರೆ ಆಯಿತು ಅಂತ ಹೇಳಿಬಿಟ್ಟು ಗಾಬರಿಯಾಗಿ ಆಗೋದು ಹೊರತು ಅದರಿಂದಾಗಿ ಯಾವುದೇ ಒಂದು ವಿಷಕಾರಿಯಾಗಿ ವಾಂತಿ ಭೇದಿ ಆಗುವಂಥದ್ದಿಲ್ಲ. ಆದ್ದರಿಂದ ಅದನ್ನು ಮಾಡಬೇಕು. ಹೆಚ್ಚಾಗಿ ನಾವು ಜಾಗ್ರತೆ ಮಾಡಬೇಕಾದ್ದು ಈ ಕಾಲದಲ್ಲಿ ಅಂದರೆ ಡೆಂಗ್ಯೂ ಮತ್ತು ಮಲೇರಿಯಾಕ್ಕೆ ಸೊಳ್ಳೆಗಳ ನಿಯಂತ್ರಣ. ನಾವು ಎಷ್ಟೋ ಜನರು ನೋಡ್ತೇವೆ, ಹೆಚ್ಚಾಗಿ ಯಾವುದೇ ಒಂದು ನೀರು ಶೇಖರಣೆ ಆಗದಾಗೆ ನೋಡುವಂಥದ್ದು ಅತಿ ಮುಖ್ಯ, ಸೊಳ್ಳೆಗಳು ವೃದ್ಧಿಯಾಗದಾಗೆ. ಮತ್ತು ಟೈಫಾಯ್ಡ್ ಹೆಚ್ಚಾಗಿ ಬರುವಂಥದ್ದು ನೀರಿನಿಂದರೆ ಮತ್ತು ಆಹಾರ, ಕಲುಷಿತ ಆಹಾರ. ಸೊ ನೀರನ್ನು, ಶುದ್ಧ ನೀರನ್ನು ಸೇವಿಸಿದಲ್ಲಿ ಟೈಫಾಯ್ಡ್ ಬರುವುದು. ಅದು ಕುದಿಸಿ ತಣ್ಣಗೆ ಮಾಡಿದ ನೀರು ಅಥವಾ ಫಿಲ್ಟರ್ಡ್ ನೀರನ್ನು ಸೇವಿಸಿದಲ್ಲಿ ನೀವು ಬರುವಂಥ ಸಂದರ್ಭ ಕಡಿಮೆ. ಹಾಗೆ ಹಳಸಿದ ಪದಾರ್ಥ ಎಲ್ಲಾದರೂ ಹೋದಾಗ ಅದನ್ನು ತಿಂದಾಗ ಕೂಡ ಈಗ ಟೈಫಾಯ್ಡ್ ಬರ್ಬೋದು. ಆದ್ದರಿಂದ ಈ ಟೈಫಾಯ್ಡಿಗೆ ನಾವು ಹೆಚ್ಚಾಗಿ ಜಾಗ್ರತೆ ಮಾಡಿ ಆಹಾರ ಮತ್ತು ನೀರಿನ ಬಗ್ಗೆ ಜಾಗ್ರತೆ ಮಾಡಬೇಕು. ಡೆಂಗಿಗೆ ಸೊಳ್ಳೆ ಮತ್ತು ಡೆಂಗಿ ಮಲೇರಿಯಾಗೆ ಸೊಳ್ಳೆ ನಿಯಂತ್ರಣ, ಮತ್ತು ನಾನು ಹೇಳಿದಾಗೆ ನಿಫಾ ವೈರಸ್ ಈಗ ಹೇಳಿದ್ದಕ್ಕೆ ನಾವು ಜಾಗ್ರತೆ ಮಾಡಬೇಕಾದ್ದು ಏನಂದರೆ ಬಾರದ ಹಾಗೆ ಅದನ್ನು ಅರ್ಧ ತಿಂದು ಬಿಟ್ಟ ಬಾವಲಿಯ ಹಣ್ಣನ್ನು ತಿನ್ನದೇ ಇರೋದು, ಮತ್ತು ಈ ತಾಳೆ ಮರದಲ್ಲಿ ಹತ್ತಿ ಇದು ಮಾಡುವಾಗ ಈ ಕಳಿ ಸೇವಿಸೋದನ್ನು ತಪ್ಪಿಸೋದು. ಇಂಥದ್ದು ಮಾಡಿದಲ್ಲಿ ನಾವು ಈಗ ಸದ್ಯ ಬರುವಂಥ ಎಲ್ಲ ಕಾಯಿಲೆಗಳನ್ನು ನಾವು ತಪ್ಪಿಸ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.